ಭಾರತವು ಹೆಚ್ಚು ಮಾವಿನ ಹಣ್ಣು ಬೆಳೆದರೂ ಹೆಚ್ಚು ಉತ್ತಮ ಮಾವು ರಫ್ತು ಮಾಡುವಲ್ಲಿ ಮೆಕ್ಸಿಕೋ ದೇಶ ಮೊದಲ ಸ್ಥಾನದಲ್ಲಿದೆ. ಅತ್ಯುತ್ತಮವಾದ ಪ್ಯಾಕಿಂಗ್, ಫಲದ ಗುಣಮಟ್ಟ ಕಾಯ್ದುಕೊಂಡುದು ಮೆಕ್ಸಿಕೋ ಮಾವು ರಫ್ತು ಮಾರುಕಟ್ಟೆಯು ಗೆಲ್ಲಲು ಕಾರಣವಾಗಿದೆ. ಮೆಕ್ಸಿಕೋದ ಅಟಾಲ್ಪೋ, ಕೆಂಟ್, ಟಾಮಿ ಆಟ್ಕಿನ್ ಯುಎಸ್ಎ ಮತ್ತು ಯುರೋಪ್ಗಳಿಗೆ ರಫ್ತು ಆಗುತ್ತದೆ. ಯುಎಸ್ಎಯ 80% ಮಾವು ಮಾರುಕಟ್ಟೆಯನ್ನು ಮೆಕ್ಸಿಕೋ ಹಿಡಿದಿದೆ. ಕ್ರಮವಾಗಿ ಅತಿ ಹೆಚ್ಚು ಮಾವಿನ ಹಣ್ಣು ರಫ್ತು ಮಾಡುವ ದೇಶಗಳು ಮುಂದಿನಂತಿದೆ. ಮೆಕ್ಸಿಕೋ 4.5 ರಿಂದ 5 ಲಕ್ಷ ಟನ್, ಪೆರು 2.5 ಲಕ್ಷ ಟನ್, ನೆದರ್ಲ್ಯಾಂಡ್ಸ್ 2 ಲಕ್ಷ ಟನ್, ಬ್ರೆಜಿಲ್ 1.5 ಲಕ್ಷ ಟನ್, ಭಾರತ 1.2 ಲಕ್ಷ ಟನ್. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮೆಕ್ಸಿಕೋ ನಗರ. VNR Gold.